ಹಲೋ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ತರಕಾರಿಗಳೇ ಇಲ್ಲದಾಗ ಮಾಡುವಂಥ ಒಂದು ಗುಡ್ಡು ಸಾರಿನ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುವಂಥ ತುಂಬಾ ಹೆಲ್ದಿ ಆಗಿರುವಂಥ ರೆಸಿಪಿ ಇದು. ಖಂಡಿತವಾಗ್ಲೂ ಈ ರೆಸಿಪಿನ ನೋಡಿ ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ಸಿಂಪಲ್ ಆಗಿ ಮಾಡುವಂಥ ಈ ಗುಡ್ಡು ಸಾರಿನ ರೆಸಿಪಿಗೆ ನಾನು ಮೊದಲು ಒಂದು 100 ಗ್ರಾಮಷ್ಟು ಅಂದರೆ ಒಂದು ಅರ್ಧ ಬೌಲಷ್ಟು ತೊಗರಿಬೇಳೆನ 10 ನಿಮಿಷ ನೀರಲ್ಲಿ ನೆನೆ ಹಾಕ್ಕೊಂಡು ತೊಳ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಏನು ಮಾಡಬೇಕು ಅಂತಂದರೆ ಒಂದು ಕುಕ್ಕರಿಗೆ ಇದನ್ನ ಹಾಕಿಬಿಟ್ಟು ಬೇಯಿಸಬೇಕು ನಾವು. ನೀರು ನಮಗೆ ಬೇಯಿಸಲಿಕ್ಕೆ ಇದರ ಎಷ್ಟು ಬೇಳೆ ಇತ್ತು ಅದರ ಡಬಲ್ ಬೇಕಾಗುತ್ತೆ. ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ, ಒಂದು 4-5 ಡ್ರಾಪಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು 3ರಿಂದ 4 ವಿಷಲ್ ಹಾಕಿಸಿದರೆ ಕುಕ್ಕರಲ್ಲಿ ಬೇಳೆ ತುಂಬಾ ಚೆನ್ನಾಗಿ ಬೇಯುತ್ತೆ. ಇವಾಗ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನಾವೊಂದು ಬೌಲಲ್ಲಿ ಹಾಕಿಬಿಟ್ಟು ಅದಕ್ಕೊಂದು ಸ್ವಲ್ಪ ಬಿಸಿ ನೀರನ್ನು ಹಾಕಿ ಒಂದು 10 ನಿಮಿಷ ಬಿಟ್ಬಿಡ್ಬೇಕು. ಯಾಕಂತಂದರೆ ನಮಗೆ ಹುಣಸೆ ಹಣ್ಣಿದ್ದು ರಸ ತೆಗಿಬೇಕಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು, ಒಂದು ಪಾತ್ರೆನ ಇಟ್ಬಿಟ್ಟು 1 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಮೆಂತೆ, ಒಂದು ಸ್ವಲ್ಪ ಕಾಳುಮೆಣಸು ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ನಾವು ನೀಟಾಗಿ ಹುರಿದ್ಕೋಬೇಕು. ಆಯಿಲ್ ಏನು ಹಾಕಲಿಕ್ಕಿಲ್ಲ, ಹಾಗೆಯೇ ಹುರಿದ್ಕೊಳ್ಳುವಂಥದ್ದು. ಒಳ್ಳೆ ಫ್ಲೇವರ್ ಬರಬೇಕು, ಅಂದರೆ ಒಳ್ಳೆ ಆರೋಮ ಬರಬೇಕು, ಅಷ್ಟೋ ತನಕ ನಾವಿದನ್ನ ಹುರಿದ್ಕೋಬೋದು. ಈ ಸಾಂಬಾರ ಪದಾರ್ಥಗಳನ್ನು ಚೆನ್ನಾಗಿ ಹುರಿದ್ಕೊಂಡಾದ ನಂತರ ಒಂದು ಪುಡಿ ಮಾಡುವಂಥ ಮಿಕ್ಸಿಗೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಬಿಸಿ ಇರುವಾಗಲೇ ಗ್ರೈಂಡ್ ಮಾಡಿಬಿಟ್ಟು ಪುಡಿ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಪುಡಿ ಮಾಡಿಕೊಂಡು ರೆಡಿ ಇಟ್ಕೊಳ್ಳೋಣ. ಅಷ್ಟೊತ್ತಿಗೆ ನಮ್ಮ ಬೇಳೆ ಕೂಡ ಬೆಂದಿರುತ್ತೆ. ವಿಷಲ್ ಹೋದ ನಂತರ, ಅಂದರೆ ಆ ಪ್ರೆಷರ್ ಕಮ್ಮಿ ಆದ ನಂತರ ಕುಕ್ಕರನ್ನು ಓಪನ್ ಮಾಡಿಬಿಟ್ಟು ಈ ಬೇಳೆ ಇರುತ್ತಲ್ವ ಅದನ್ನ ನೀಟಾಗಿ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೇನೆ. ಈ ಬೇಳೆ ಬೇಯಿಸಿದ ನೀರು ಜಾಸ್ತಿ ಇದ್ದರೆ ಮಾತ್ರ ತೆಗೆದು ಬಿಡಿ, ಇಲ್ಲದಿದ್ದರೆ ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಹಾಗೆಯೇ ಹುಣಸೆ ಹಣ್ಣನ್ನು ನಾನು ಕಿವಿಸ್ಬಿಟ್ಟು ಅದರ ಜ್ಯೂಸನ್ನು ರೆಡಿ ಮಾಡ್ಕೊತಾ ಇದ್ದೇನೆ. ನೀವು ಬೇಕಾದರೆ ಈ ಸಾರಿಗೆ ಲಿಂಬೆ ರಸನೂ ಸೇರಿಸ್ಕೋಬೋದು. ಹುಣಸೆಹಣ್ಣಿನ ರಸನೇ ಹಾಕಬೇಕು ಅಂತ ಇಲ್ಲ, ನಿಮ್ಮ ಚಾಯ್ಸ. ಹುಣಸೆಹಣ್ಣಿನ ರಸನೂ ಹಾಕೋಬೋದು, ಎಷ್ಟು ರುಚಿಗೆ ಬೇಕು ಅಷ್ಟು ನೋಡಿಕೊಂಡು. ಹಾಗೆಯೇ ಅಥವಾ ಲಿಂಬೆ ರಸ ಬೇಕಾದರೂ ಹಾಕೋಬೋದು. ಹಾಗೆಯೇ ರೆಡಿ ಮಾಡಿಟ್ಟಿರುವಂತಹ ಈ ಸಾಂಬಾರು ಪುಡಿಗಳನ್ನು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೇನೆ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹದ ನೋಡ್ಕೊಳ್ಳಿ. ತೆಳ್ಳಗೆ ಬೇಕಾದರೂ ಸ್ವಲ್ಪ ನೀರು ಸೇರಿಸ್ಕೊಂಡು ತೆಳ್ಳಗೆ ಮಾಡ್ಬೋದು, ಇಲ್ಲ ದಪ್ಪ ಬೇಕು ಅಂತಂದರೆ ಅಷ್ಟೇ ಇರಲಿ, ಏನು ತೊಂದರೆ ಇಲ್ಲ. ಚೆನ್ನಾಗಿ ಕುದಿಸ್ಕೋಬೇಕು. ನಿಮಗೆ ಕುದಿತಾ ಇರುವಾಗಲೇ ಒಳ್ಳೆ ಆರೋಮ ಬರುತ್ತೆ, ಸಕ್ಕದ ಆರೋಮ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಚೂರು ತರಕಾರಿ ಬೇಡ, ಏನು ಬೇಡ. ತುಂಬಾ ಸಿಂಪಲ್ ಅಂತಂದರೆ ಸಿಂಪಲಾಗಿ ಮಾಡ್ಬೋದಾದಂತಹ ಸಾರಿದು. ವೈಟ್ ರೈಸಿಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಕುದಿದಾದ ನಂತರ ಸ್ಟವನ್ನು ಬಂದ್ ಮಾಡಿ ಇಳಿಸ್ಬಿಡಿ. ಈಗ ಈ ಸಾರಿಗೆ ತುಪ್ಪದಲ್ಲಿ ನೀವು ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. 1 ಚಮಚದಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಗೆ ಒಂದು ಸ್ವಲ್ಪ ಹಿಂಗು, ಇಷ್ಟೇ, ಬೇರೆ ಏನು ಹಾಕ್ತಾ ಇಲ್ಲ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಹಾಕ್ಕೊಂಡ್ರೆ ಅದ್ಭುತವಾಗಿರುವಂತಹ ಸಾರು ರೆಡಿಯಾಗುತ್ತೆ. ಇಷ್ಟೇ ನೋಡಿ, ಸಿಂಪಲ್ ಆಗಿರುವಂಥ ಗೊಡ್ಡು ಸಾರಿನ ರೆಸಿಪಿ ಹೇಳ್ಕೊಟ್ಟಿದ್ದೇನೆ. ತುಂಬಾ ಸಾಂಪ್ರದಾಯಿಕವಾಗಿರುವಂಥ ಮತ್ತು ತುಂಬಾ ಹೆಲ್ದಿ ಆಗಿರುವಂಥ ರೆಸಿಪಿ ಇದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಒಂದ್ಸರಿ ಟ್ರೈ ಮಾಡಿ. ನಿಮಗೆ ಖುಷಿ ಆಯಿತು ಅಂತ ಅನಿಸಿದರೆ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ನಾನು ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.